ಹತ್ತೂರು ಬಡಿಯ ಪುತ್ತೂರು ಮಹಲಿಂಗೇಶ್ವರ ದೇವರ ಬ್ರಹ್ಮರಥೋತ್ಸವವು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಏಪ್ರಿಲ್ 10ರಿಂದ ಸುಮಾರು 10 ದಿನಗಳ ಕಾಲ ನಡೆಯುವ ಪುತ್ತೂರು ಜಾತ್ರೆಯಲ್ಲಿ ದೇವರ ರಥೋತ್ಸವಕ್ಕೆ ಅದರದೇ ಆದ ಮಹತ್ವವಿದ್ದು, ಉಳ್ಳಾಲ್ತಿ ದೈವವು ಮಹಲಿಂಗೇಶ್ವರ ದೇವರು ರಥಾರೂಢವಾಗುವ ಸಮಯದಲ್ಲಿ ಉಪಸ್ಥಿತರಿರುವ ಮೂಲಕ ದೈವ ಹಾಗೂ ದೇವರ ಸಂಬಂಧವನ್ನು ಬಿಂಬಿಸುತ್ತದೆ. ರಾಜ್ಯದ ಅತಿ ಎತ್ತರದ ರಥಗಳಲ್ಲಿ ಒಂದಾಗಿರುವ ಬ್ರಹ್ಮರಥವನ್ನು ಪುತ್ತೂರು ಶಾಸಕ ಸಂಜೀವ ಮಠಂದೂರು, ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ, ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್, ಪುತ್ತೂರು ಉಪವಿಭಾಗದ ಸಹಾಯಕ ಆಯುಕ್ತ ಗಿರೀಶ್ ನಂದನ್ ಸೇರಿದಂತೆ ಹಲವು ಗಣ್ಯರು ಎಳೆಯುವುದರ ಮೂಲಕ ರಥೋತ್ಸವ ಸಂಪನ್ನಗೊಂಡಿತು. ರಥೋತ್ಸವದ ಬಳಿಕ ಮಹಲಿಂಗೇಶ್ವರ ದೇವರು ಉಳ್ಳಾಲ್ತಿ ದೈವವನ್ನು ಅಯ್ಯನಕಟ್ಟೆ ಬಳಿ ಬಂದು ಬೀಳ್ಕೊಡುವ ಹಾಗೂ ಏಪ್ರಿಲ್ 28ರಂದು ನಡೆಯುವ ಉಳ್ಳಾಲ್ತಿ ದೈವದ ನೇಮೋತ್ಸವಕ್ಕೆ ದೈವವು ದೇವರಿಗೆ ಆಮಂತ್ರಣ ಕೊಡುವ ಸಂಪ್ರದಾಯವು ಇಲ್ಲಿದ್ದು, ಇದು ಪುತ್ತೂರಿನ ಜಾತ್ರೆಯ ವಿಶೇಷತೆಯಾಗಿದೆ. ಸುತ್ತಮುತ್ತಲ ಊರುಗಳಿಗೆ ದಯವಿಟ್ಟು ಯಾರಿಗಾದ ಅವಶ್ಯಕತೆ ಇದೆಯೋ ಅವರ